ಇದು ವೈಯಕ್ತಿಕ ಸಂಬಂಧ ಇದೆ. ಇದು ಕೂಡ ಅಷ್ಟೇ, ರಾಜಕೀಯ ಅನ್ನೋದಕ್ಕಿಂತ ನನ್ನ ಪಾಮೈದವರು ರಕ್ಷಿತ್ ಶಿವರಾಮ್ ಅವರು ಮೊದಲನೇ ಸಲ ಬೆಳ್ತಂಗಡಿಯಿಂದ ಚುನಾವಣೆ ಕಂಟೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಒಂದು ನನ್ನ ವೈಯಕ್ತಿಕ ಕರ್ತವ್ಯದ ಜೊತೆಗೆ ರಕ್ಷಿತ್ ಮೇಲೆ ನನಗಿರೋ ಅಪಾರವಾದ ಅಭಿಮಾನ ಆಗಲಿ, ರಕ್ಷಿತ್ ಮೇಲೆ ನನಗಿರೋ ಅಪಾರವಾದ ನಂಬಿಕೆ ಆಗಲಿ, ವಿಶ್ವಾಸ ಆಗಲಿ, ಈ ಒಂದು ಅವ್ರ ಜೊತೆ ನಿಂತ್ಕೊಳ್ಳೋಂಥ ಒಂದು ಕೆಲಸ ನಾನು ಮಾಡ್ತಾಯಿದ್ದೀನಿ. ಬಹುಶಃ 2-3 ವರ್ಷದಿಂದ ಎಡೆಬಿಡದೆ ಬೆಳ್ತಂಗಡಿಲಿ ಇದ್ದು ಬೆಳ್ತಂಗಡಿ ಜನರ ಜೊತೆ ಅವ್ರ ಬದುಕಿನ ಜೊತೆಗೆ ಅರ್ಥ ಮಾಡಿಕೊಂಡು ಎಲ್ಲರ ಜೊತೆ ಬೆಳಿಬೇಕು ಅನ್ನೋ ಉದ್ದೇಶ ನಮ್ಮ ರಕ್ಷಿತ್ಗಿದೆ. ಹಾಗಾಗಿ ಅವರ ಒಂದು ಯಶಸ್ಸು, ಅವ್ರಿಗೆ ಒಳ್ಳೆಯದಾಗೋದು ನಮಗೆ ಬಹಳ ಮುಖ್ಯ ಆಗುತ್ತೆ. ನಾನು ರಕ್ಷಿತ್ಗೋಸ್ಕರ ಬಂದಿರೋದು. ಸೊ ಇಲ್ಲ, ನಾನು ಅದೇ ಹೇಳ್ತಿರೋದು, ಇದು ರಾಜಕೀಯ ಅನ್ನೋದಕ್ಕಿಂತ ವೈಯಕ್ತಿಕವಾಗಿ ನನ್ನ ಮನೆಯವ್ರಿಗೋಸ್ಕರ ಬಂದಿರೋದು. ಈಗ ನಾನು ಹೇಳ್ತಿದ್ದೆ ಇಷ್ಟು ವರ್ಷ ರಾಜಕೀಯಕ್ಕೆ ಬರಲಿಲ್ಲ, ಆದರೆ ಈ ಬಾರಿ ಇದರ ಅವಶ್ಯಕತೆ ತುಂಬ ಇದೆ ಅಂತ ನಮ್ಗೆ ಅನಿಸ್ತಾ. ರಕ್ಷಿತ್ ಅವ್ರ ಪರವಾಗಿ ಬೆಳ್ತಂಗಡಿ ಬರಬೇಕು. ರಕ್ಷಿತ್ ಯಾವುದೇ ಕೆಲಸ ಮಾಡಿದ್ರು ನನ್ನ ಜೊತೆಗೆ ನಿಂತೇ ಇದ್ದೀನಿ. ನಾನು ಕೆಲಸ ಮಾಡಿದಾಗ ಅಷ್ಟೇ, ಇತ್ತೀಚೆಗೆ ಇದಕ್ಕೆ ಮುಂಚೆ ನಾನು ಕಿಸ್ಮತ್ ಅನ್ನೋ ಒಂದು ಸಿನಿಮಾ ನಿರ್ಮಾಣ ಮಾಡಿದಾಗ ರಕ್ಷಿತ್ ನನ್ನ ಜೊತೆ ಪ್ರತಿ ಕ್ಷಣ ನಿಂತಹ ವ್ಯಕ್ತಿ ನನ್ನ ಬಲವಾಗಿದ್ದರು. ಸೊ ಹಾಗಾಗಿ ಅವ್ರಿಗೆ ಬೆಂಬಲ ಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನು ಈಗ ತಾವು ಈ ಒಂದು ನಿರ್ಧಾರ ತೆಗೆದುಕೊಂಡ ಬಳಿಕ ಏನಾದರೂ ಪ್ರೆಷರ್ ಬಂದರೆ ಈ ನಿರ್ಧಾರ ತಗೋಬಾರ್ದು ಅಥವಾ ರಾಜಕೀಯಕ್ಕೆ ಇನ್ವಾಲ್ವ್ ಆಗಬಾರ್ದು? ಅದು ನೋಡಿ, ಮತ್ತೆ ಅದನ್ನೇ ಹೇಳ್ತಿದ್ದೀನಿ, ರಾಜಕೀಯಕ್ಕೆ ಇನ್ವಾಲ್ವ್ ಅಂದಾಗ ಚುನಾವಣೆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಇದು ರಾಜಕೀಯ, ಇದು ಈ ಪಕ್ಷ ಆ ಪಕ್ಷ ಅಂತ ಇರುತ್ತೆ. ಆದರೆ ನಾನು ಬಂದಿರೋದು ವಿಶೇಷವಾಗಿ ನನ್ನ ಮಾಮೈದ ರಕ್ಷಿತ್ ಅವ್ರಿಗೋಸ್ಕರ. ನಾನು ಆಗಲೇ ಹೇಳಿದಾಗೆ ಅವರ ಗೆಲುವು ಬಹಳ ಖುಷಿಯಾಗುತ್ತೆ. ಮೊದಲನೇದಾಗಿ ಎಲ್ಲರೂ ಹೇಳೋ ಹಾಗೆ ನಾನು ಕುಡ್ಲದ ಮರುಮೈ ಅಂತ ಕರೀತಾರೆ. ಕುಡ್ಲದ ಬೆಳ್ತಂಗಡಿ ಅಳಿಯ ಬಹಳ ಮುಖ್ಯವಾಗಿ. ಸೊ ಬೆಳ್ತಂಗಡಿ ಜನ ಕೂಡ ನನಗೇನು ಹೊಸಬ್ರಲ್ಲ, ನಾನು ಇಲ್ಲಿಗೆ ಹೊಸಬ ಅಲ್ಲ. 15-16 ವರ್ಷ ಆಗಿದೆ. ಹಾಗಾಗಿ ನಾಮಿನೇಷನ್ ದಿನ ರಕ್ಷಿತ್ ಅವ್ರ ಜೊತೆ ನಿಂತ್ಕೊಂಡು ಅವ್ರಿಗೆ ಬೆಂಬಲ ಕೊಟ್ಟು, ಜನರ ಬೆಂಬಲದ ಜೊತೆಗೆ ಒಂದು ಬಹಳ ದೊಡ್ಡ ಹೆಜ್ಜೆಗೆ ರಕ್ಷಿತ್ ಅವರು ಮುಂದಾಗ್ತಿದ್ದಾರೆ. ಅವ್ರ ಜೊತೆ ನಾವು ನಿಂತ್ಕೋತೀವಿ. ರಕ್ಷಿತ್ ಅವರು ಭಾಳ ತಿಳಿದಿರುವಂಥ ವ್ಯಕ್ತಿ. ಲಾ ಓದ್ಕೊಂಡಿದ್ದಾರೆ, ಅಡ್ವೊಕೇಟ್ ಆಗಿದ್ದರು, ಕೆಲಸವನ್ನು ಮಾಡಿದ್ದಾರೆ. ಬರೀ ಇಷ್ಟು ಮಾತ್ರ ಅಲ್ಲದೆ ಸಮಾಜದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಏನಾಗ್ಬಿಟ್ಟಿದೆ, ಸಮಾಜದ ಬಗ್ಗೆ ಬರೀ ತಿಳ್ಕೊಂಡು ಹಾಗೆ ಸುಮ್ಮನೆ ಇರೋವಂಥ ವ್ಯಕ್ತಿ ಅಲ್ಲ ರಕ್ಷಿತ್. ಸೊ ಅದ್ರ ಬಗ್ಗೆ ಏನಾದರೂ ಮಾಡಬೇಕು ಅನ್ನೋ ಒಲವಿರುವಂಥ ವ್ಯಕ್ತಿ ರಕ್ಷಿತ್. ಸೊ ಬೆಳ್ತಂಗಡಿಲಿ ಅವ್ರಿಗೊಂದು ಒಳ್ಳೆಯ ಅವಕಾಶ ಸಿಕ್ತು. ಆ ಅವಕಾಶವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊತಾ ಇದ್ದಾರೆ. ಒಳ್ಳೆ ನಾಯಕರಾಗಿ ಮುಂದೆ ಬರ್ತಾರೆ ಅನ್ನೋ ಯಾವುದೇ ಸಂಶಯ ನನಗಿಲ್ಲ. ಯಾಕಂದರೆ ಜನರನ್ನ ನೋಡ್ಕೊಳ್ಳೋ ರೀತಿ, ಜನರ ಜೊತೆ ನಡ್ಕೊಳ್ಳೋವಂಥ ರೀತಿ ಬಹಳ ಹತ್ತಿರದಿಂದ ನೋಡಿದ್ದೀನಿ ನಾನು. ಹಾಗಾಗಿ ರಕ್ಷಿತ್ ಅವರು ಬರೀ ಒಬ್ಬ ನಾಯಕ ಆಗಿ ಅಲ್ಲ, ಜನರ ಜೊತೆ ಜನರ ಪ್ರತಿನಿಧಿ ಆಗೋದರಲ್ಲಿ ಬಹಳ ಒಳ್ಳೆಯ ಲಕ್ಷಣಗಳನ್ನು ಹೊಂದ್ಕೊಂಡಿರುವಂಥ ವ್ಯಕ್ತಿ ನಮ್ಮ ರಕ್ಷಿತ್ ಶಿವರಾಮ್.